ಮಣಿಪುರದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ನದಿಗಳು ತುಂಬಿ ಪ್ರವಾಹ ಬಿಗಡಾಯಿಸಿರುವುದರಿಂದ 10,477 ಮನೆಗಳು ಹಾನಿಗೊಂಡಿವೆ ಮತ್ತು 56,000 ಜನರು ಬಾಧಿತರಾಗಿದ್ದಾರೆ. ಇಂಪಾಲ ನಗರ ಪೂರ್ವ ಭಾಗದಿಂದ 3,000 ಜನರನ್ನ ಮನೆಗಳಿಂದ ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ. ಈ ಪ್ರದೇಶವು ತೀವ್ರವಾದ ನೆರೆಪೀಡಿತ ಪ್ರದೇಶವೆನಿಸಿದೆ. ಇಂಪಾಲ ಮೂಡಣ ಜಿಲ್ಲೆಯಲ್ಲಿ ಒಬ್ಬರು ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದ್ದಾರೆ. ಅವರು ಏನಾದ್ರು ಎಂದು ತಿಳಿದು ಬಂದಿಲ್ಲ. ಹುಡುಕಾಟ ನಡೆದಿದೆ. ಕೊಂಗ್ಬಾ ನದಿಯು ಉಕ್ಕಿ ಹರಿದಿರುವುದರಿಂದ ಬಶಿಕೋಂಗ್ನಲ್ಲಿ ಅದರ ದಂಡೆ ಒಡೆದು ಸುತ್ತಲಿನ ಬೆಳೆಯನ್ನ ಕೊಚ್ಚಿ ಹಾಕಿದೆ. ಸ್ಥಳಾಂತರಗೊಂಡ ಜನರಿಗಾಗಿ 57 ಪರಿಹಾರ ಶಿಬಿರಗಳನ್ನು ನಿರ್ಮಿಸಲಾಗಿದೆ. ಮಣಿಪುರದ ಅಗ್ನಿಶಾಮಕ ಸೇವೆಯವರೊಂದಿಗೆ ಅಸ್ಸಾಂ ರೈಫಲ್ಸ್ನವರು, ರಾಜ್ಯ ವಿಪತ್ತು ನಿರ್ವಹಣಾ ಪಡೆ, ರಾಷ್ಟ್ರ ವಿಪತ್ತು ನಿರ್ವಹಣಾ ಪಡೆ ಇವರೆಲ್ಲ ಸೇರಿ ಮುಳುಗಡೆಯಾದ ಪ್ರದೇಶಗಳಿಂದ ಜನರನ್ನು ರಕ್ಷಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. Volkswagen Mangalore, Airport Road, Yeyadi, Mangalore. Volkswagen.